ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆ ದೇವರ ರಾಜ್ಯ ಬಜೆಟ್ ಎಂಚಿನ ಉಂಡೊಂದೆ ಗೊತ್ತುಜ್ಜೆ ಎಡ್ದುಂಬೆ ಪ್ಲೇ ಕಾರ್ಡ್ ತಯಾರು ಮಲ್ತದ ಬೈದ್ಯರ ಬಿಜೆಪಿ ತಕ್ಕಲ ಬಂಡವಾಳ ಪಿದೈ ಬುರ್ದುನೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಂತೆರ ಕುಡ್ಲದ ಅಡ್ಯಾರಡು ನಡಪಾಯಿನ ಕಾಂಗ್ರೆಸ್ ರಾಜ್ಯ ಮಟ್ಟದ ಸಮ್ಮೇಳನೋಡು ಆರು ಬಿಜೆಪಿ ದಕ್ಲು ಬಜೆಟ್ ಬುಡ್ದು ಪಿದೈ ಪೊಯ್ನ ಬಗೆಟ್ ಕೋಂಗಿ ಮಲ್ತೆರ ಕುಡ್ಲದ ಸಹ್ಯಾದ್ರಿ ಮೈದಾನೋಡ್ ನಡ್ತಿನ ಕಾಂಗ್ರೆಸ್ ರಾಜ್ಯ ಸಮಾವೇಶಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಭಾಷಣ ಕಾರ್ಯಕರ್ತರ ಭಾರಿ ಉಮೇದ ಜಿಂಜಾದಂಡ ತನ್ನನೇ ರೀತಿಯ ಭಾಷಣ ಮಲ್ತಿನ ಸಿದ್ದರಾಮಯ್ಯರ ಕೇಂದ್ರ ಪಕ್ಕ ರಾಜ್ಯದ ಬಿಜೆಪಿ ನಾಯಕರನ್ನು ತನ್ನ ಪಾತೆರಡು ಕೋಂಗಿ ಮಲ್ತಿರ ಶುಕ್ರವಾರ ದುಮ್ಮುದಿನ ಬಜೆಟ್ದ ಬಗ್ಗೆ ಪಾತೆರ್ನ ಸಿದ್ದರಾಮಯ್ಯರ ಸರ್ಕಾರ ಮುರ್ಕುದಿತ್ತಂಡ ಈತಮಲ್ನ ಬಜೆಟ್ ದುಂಬುದಿಯರ ಸಾಧ್ಯ ಆತು ಅಂದು ಪ್ರಶ್ನೆ ಪಾಡ್ಯರ ರಾಜ್ಯದ ಬಜೆಟ್ ಎಂಚಿನ ಉಂಡೊಂದೆ ಗೊತ್ತುಜ್ಜೆ ಐಡ್ದುಂಬೆ ಪ್ಲೇ ಕಾರ್ಡ್ ತಯಾರು ಮಲ್ತದ ವೈದ್ಯರ ಬಿಜೆಪಿ ತಕ್ಕಲಿನ ಬಂಡಾಲ ಪಿದೈ ಬುರ್ದುನೊಂದು ಮುಖ್ಯಮಂತ್ರಿಲು ಪಂಡಿರ ಬಜೆಟ್ದ ಭಾಷಣನು ಬಿಜೆಪಿ ವಿರೋಧ ಮಲ್ತಿನೇನು ಆರು ಅವು ಬಿಜೆಪಿ ಪಕ್ಷದ ಮೊಡಂಕಂದು ತಮಾಷೆ ಮಲ್ತಿರ ಮುಖ್ಯಮಂತ್ರಿಲು ತಂಕ್ಲು ಗ್ಯಾರಂಟಿ ಯೋಜನೆ ಕೊರ್ನಾಗ ಅವು ಬಿಟ್ಟಿ ಭಾಗ್ಯ ಪಂಡಿನ ಬಿಜೆಪಿ ತಕ್ಲು ಇತ್ತೆ ಓಟು ಬನ್ನಾಗ ಗ್ಯಾರಂಟಿ ಭಾಗ್ಯ ಘೋಷಣೆ ಮಲ್ತೊಂದುಲ್ಲೇರ ಒಂದು ವಾ ಭಾಗ್ಯ ಅಂದು ಪ್ರಶ್ನೆ ಪಾಡ್ಯರ ರಾಜ್ಯದ ತೆರಿಗೆದ ವಿಚಾರಡು ಬೊಕ್ಕ ಬರ ಪರಿಹಾರದ ವಿಚಾರಡು ಕೇಂದ್ರದ್ದು ಆಯ್ನ ಅನ್ಯಾಯದ ಬಗ್ಗೆ ಪ್ರಶ್ನೆ ಪಾಡಂದಿನ ರಾಜ್ಯದ ಬಿಜೆಪಿದ ಮಂತ್ರಿಲನ ವಿರುದ್ಧ ಏವರುಡು ಪಾತಿರಿಯರ ವಿಧಾನಸಭೆತ ಓಟುದ ಬಗ ಒಟ್ಟು ಮೋದಿಯರ್ನ ಅಬ್ಬರದ ಪ್ರಚಾರ ಇತ್ತಂಡಲ 130 ಸ್ಥಾನದೆತ್ತುಕುರ್ನ ರಾಜ್ಯದ ಜನಕಲು ಈ ಸರ್ತಿ ಇರುವ ಸ್ಥಾನಡು ಕಾಂಗ್ರೆಸ್ನ ಗೆಂದಾವಿರೆಂದು ಸಿದ್ದರಾಮಯ್ಯರು ವಿಶ್ವಾಸ ತೆರಿಪಾಯರ 5 ಗ್ಯಾರಂಟಿಗಳನ್ನು ಕೂಡ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅವನ್ನ ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟು ಅವತ್ತೇ ಆದೇಶವನ್ನು ಹೊರಡಿಸಿದವು. 155 ಕೋಟಿ ಮಹಿಳೆಯರು 155 ಕೋಟಿ ಮಹಿಳೆಯರು ಇಲ್ಲಿವರೆಗೆ ನಮ್ಮ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ. ಏನ್ರಮ್ಮ, ಹೌದಾ ಅಲ್ಲ? ಹೌದಾ ಅಲ್ಲ? 155 ಕೋಟಿ ಯಾವಾಗಲಾದ್ರು ಹಿಂದೆ ಮಾಡಿದ್ರ? ಕಾಂಗ್ರೆಸ್ ಬಿಜೆಪಿ ಯಾವತ್ತಾರು ಇಂಥ ಕೆಲಸ ಮಾಡಿದ್ರ? ಯಾವತ್ತೂ ಕೂಡ ಮಾಡಿರ್ಲಿಲ್ಲ. ಯಾವತ್ತೂ ಕೂಡ ಮಾಡಿರ್ಲಿಲ್ಲ. ಇದಾದ ತಕ್ಷಣ ಜುಲೈ ತಿಂಗಳಲ್ಲಿ ನಾವು ಈಗಿರ್ತಕ್ಕಂಥ 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ. ಇದು ನಮ್ಮ ಭರವಸೆ. ಇದು ನಮ್ಮ ಭರವಸೆ. ನಾವು ಕೇಂದ್ರ ಸರ್ಕಾರ ಕೇಳಿದ್ರು, ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕೇಂದ್ರ ಸರ್ಕಾರದವರು ಕೊಡಲ್ಲ ಅಂತ ಅಂದ್ಬಿಟ್ರು. ಅಕ್ಕಿ ಎಲ್ಲೂ ಸಿಕ್ಕಲಿಲ್ಲ ದೇಶದಲ್ಲಿ. ಅಕ್ಕಿ ಸಿಕ್ಕದೇ ಇರೋದ್ರಿಂದ ನಮ್ಮ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೆ 5 ಕೆಜಿಗೆ ತೆಗೆತಕ್ಕಂಥ ಹಣವನ್ನ ನೇರವಾಗಿ ಡಿಬಿಟಿ ಮೂಲಕ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡೋದು ಜುಲೈ ತಿಂಗಳಲ್ಲಿ ಮಾಡೋದು. ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ತೆರಿಗೆ ಯಾರ ಮೇಲೆ ಹಾಕಿದ್ದು ಗೊತ್ತಾ? ಬಡವರ ಮೇಲೆ ತೆರಿಗೆ ಹಾಕಿದ್ದು. ಬಡವರ ತೆರಿಗೆ ಜಾಸ್ತಿ ಆಯಿತು. ಕಾರ್ಪೊರೇಟ್ ಬಾಡಿಗಳು 30% ತೆರಿಗೆಯನ್ನು ಕೊಡ್ತಾ ಇದ್ರು. ಅದನ್ನ 22.5ಕ್ಕೆ ಇಳಿಸಿದ್ದು ನರೇಂದ್ರ ಮೋದಿಯವರು. ನಮ್ಮ ಸರ್ಕಾರ ಬಸವ, ಬುದ್ಧ, ಗಾಂಧಿ, ಅಂಬೇಡ್ಕರ್ ಹೇಳಿದಂತ ವಿಚಾರಗಳಲ್ಲಿ ಸಂವಿಧಾನ ಏನೇ ಹೇಳ್ತಾರೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ನೀವೆಲ್ಲ ಓದ್ಬೇಕು ಭಾಷಣ. ನಮ್ಮ ಎಲ್ಲ ಮುಖಂಡಗಳು ಕೂಡ ಓದಬೇಕು. ಅವತ್ತು ಏನ್ ಹೇಳಿದ್ದಾರೆ ಅಂತಂದ್ರೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ 1950 ಜನವರಿ 26ನೇ ತಾರೀಕಿನಿಂದ ಹೊಸ ಸಂವಿಧಾನ ಜಾರಿಗೆ ಬರ್ತಾ ಇದೆ ಈ ದೇಶದಲ್ಲಿ ಜಾರಿಗೆ ಬರ್ತಾರೆ. ಅವತ್ತು ಈ ಸಮಾಜದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ
ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ, ಯಶಸ್ವಿ ಆಗಬೇಕಾದ್ರೆ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ. ಕರ್ನಾಟಕ ಬ್ಯಾಂಕ್ನ ಒವ್ವೆ ಬ್ಯಾಂಕ್ದ ಒಟ್ಟಿಗೂ ಸೇರ್ಸಾವು ಜಂದ್ ಪ್ರತಿಜ್ಞೆ ಮಲ್ಪರೆ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬ್ಯಾಂಕ್ ತಕ್ಲಡ ಭಿನ್ನೈತೊಂದೆರ ಕುಡ್ಲಡ ಐತಾರ ಆರ್ ಕರ್ನಾಟಕ ಬ್ಯಾಂಕ್ದ ಶತಮಾನೋತ್ಸವ ಭವನ ಲೋಕಾರ್ಪಣೆ ಮಲ್ತದ ಪಾತೆರಿಯರ ನೂತನ ವರ್ಷದ ಶತಮಾನೋತ್ಸವದ ಗೌಜಿಡುಪ್ಪನ ಕರ್ನಾಟಕ ಬ್ಯಾಂಕ್ ಕುಡ್ಲಡ್ ಶತಮಾನೋತ್ಸವ ಭವನ ಕಟ್ಟಾದಿತ್ತದ ಐತಾರ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭವನ ಲೋಕಾರ್ಪಣೆ ಮಲ್ತೆರ ಬಿಜೆಪಿ ಶಾಸಕರ ಸಹಕಾರಿ ನಾಯಕರ ಎಸ್.ಟಿ. ಸೋಮಶೇಖರ, ಕರ್ನಾಟಕ ಬ್ಯಾಂಕ್ ಗುರ್ಕಾರ್ಯರ ಪ್ರದೀಪ್ ಕುಮಾರ್, ಆಡಳಿತ ನಿರ್ದೇಶಕರ ಬಕ ಸಿಇಒ ಶ್ರೀಕೃಷ್ಣನ್, ಬ್ಯಾಂಕ್ದ ಅಧಿಕಾರುలు ಈ ಪೊರ್ತೊಡಿತ್ತರ. ಡಾಕ್ಟರ್ ಟಿ.ಎಂ.ಎ. ಪೈ ಸಭಾಂಗಣ ನಡೆದಿನ ಲೇಸಡ್ ಡಿ.ಕೆ. ಶಿವಕುಮಾರ್ ಪಾತಿರ್ದ ಕರ್ನಾಟಕ ಬ್ಯಾಂಕ್ನ ಒವ್ವೆ ಬ್ಯಾಂಕ್ದ ಒಟ್ಟಿಗೂ ಸೇರ್ಸಾವು ಜಂದ್ ಪ್ರತಿಜ್ಞೆ ಮಲ್ಪಲೆಂದು ಆರು ಬ್ಯಾಂಕ್ ತಕ್ಲಡ ಭಿನ್ನೈತೊಂಡೆರ. ದಕ್ಷಿಣ ಕನ್ನಡ ಬ್ಯಾಂಕಿಂಗ್ ಕ್ಷೇತ್ರದ ಅಪ್ಪೆ ಊರಾದಿತ್ತದ ಎನ್ನ ಸಂಬಂಧದ ಕೆಫೆ ಕಾಫಿ ಡೇ ಯಜಮಾನಿ ಈ ಬ್ಯಾಂಕ್ದ ಗಿರಾಕಿಂದ ಸಿದ್ಧಾರ್ಥರನ್ನ ಅರ್ನೆಂಪಂತೊಂಡೆರ. ಕರ್ನಾಟಕ ಬ್ಯಾಂಕ್ ಜನಸಾಮಾನ್ಯರನ್ನ ಬ್ಯಾಂಕ್ ಆದಿತ್ತದ ಈ ಬ್ಯಾಂಕ್ದ ಒಟ್ಟಿಗೂ ಕರ್ನಾಟಕ ಸರ್ಕಾರ ಏಪುಗ್ಲ ಒಪ್ಕೊಂಡು ತಾನು ಕರ್ನಾಟಕ ಬ್ಯಾಂಕ್ ಗಿರಾಕಿ ಅತ್ತಂಡಲ ನನ್ನದ ದಿನಕ್ಲೆಡ್ ತಾನ್ಲ ಗಿರಾಕಿ ಅಪ್ಪೆಂದು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಂಡ್ಯರ. In the future, we will merge other banks to Karnataka Bank. Karnataka Bank should be the pioneer. I was shouting at my leaders, and this bank was not only looking at industrialist or big businessmen. It used to serve a common man and an agriculturist in the rural parts. ನಾವೆಲ್ಲ ಮಂಗಳೂರಿನಲ್ಲಿದ್ದೇವೆ, ದಕ್ಷಿಣ ಕನ್ನಡದಲ್ಲಿದ್ದೇವೆ. ಎಂಥ ಇತಿಹಾಸ ಇದೆ ಮಂಗಳೂರಿಗೆ. ಆರ್ಥಿಕವಾಗಿ this is a land of banking, this is a land of rich culture, this is land of God's own country, this is a land of education, this is a land of entrepreneurs, it is a land of rich scenery where big sea is there, port is there, railway is there, roadway is there, and international port is there. I have come here to tell that Karnataka government stands committed to support Karnataka Bank in whatever way we can. ನಿಮ್ಮೆಲ್ಲರ ಗುರಿ ಏನು, ನಮ್ಮ ಕರ್ನಾಟಕ ರಾಜ್ಯದಿಂದ ಈ ಭೂಮಿಯಿಂದ ಉತ್ಪತ್ತಿಯಾದಂಥ ಬ್ಯಾಂಕನ್ನು ನಾವು ಕಳ್ಕೊಂಡಿದ್ದೇವೆ, ಆ ಹೆಸರನ್ನ ಕಳ್ಕೊಂಡಿದ್ದೇವೆ. ಅದನ್ನೆಲ್ಲ ಮತ್ತೆ ಈ ಕರ್ನಾಟಕ ಬ್ಯಾಂಕ್ ಮುಖಾಂತರ ಈ ಭಾರತದ ಅನೇಕ ಬ್ಯಾಂಕ್ಗಳನ್ನು ತಾವು ಒಗ್ಗಟ್ಟಿನಿಂದ ಪಡ್ಕೊಂಡು ಈ ಕರ್ನಾಟಕದ ಗೌರವ ಸ್ವಾಭಿಮಾನವನ್ನ ಕಾಪಾಡುವಂತ ಕೆಲಸ ತಾವೆಲ್ಲ ಸೇರಿ ಮಾಡ್ತೀರಿ ಅಂತೇಳಿ ನಿಮ್ಮಲ್ಲಿ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಪೊಲೀಸರ್ನ ತನಿಖೆಡ್ ಶಾಸಕರ ಭರತ್ ಶೆಟ್ಟಿ ಪ್ರತಿಭಟನೆದ ಜಾಗಿಡ್ ಇತ್ತಜರಂದು ತೆರೆದು ಬೈದಂಡ ಆಂಡ ಕ್ರಿಶ್ಚಿಯನ್ ಶಾಲೆಗೆ ಹಿಂದೂ ಜೋಕ್ಲೆನ ಸೇರ್ಸವಡ್ಚಿಂದ DDPI ಆಫೀಸ್ ಎದುರು ಪಂತಿರ. ಈ ಬಗೆಟ್ ಸಮಗ್ರ ತನಿಖೆ ನಡಪಾವುಡೆಂದು ರಾಜ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ವಿಧಾನಸಭೆಟ್ ಪಂತಿರ. ಜೆರೋಷಾ ಶಾಲೆಡ್ ಇಂಚಿಪ ನಡತಿನ ಸಂಗತಿಡ್ದು ಬೊಕ್ಕ ನಡತಿನ ಪೊರಂಬಾಟ ಬೊಕ್ಕ ಶಾಸಕರ ನಿಮಿತ್ತಾಯಿನ FIR ಬಗೆಟ್ ಸದನೋಡು ಭಾರಿ ಚರ್ಚೆ ನಡೆತದಂಡ. ತನ್ನ ಮಿತ್ತ ಸುಳ್ಳು ಕೇಸ್ ಪಾರ್ದಿನ ವಿಚಾರದ ಬಗ್ಗೆ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಕೊರಿನ ದೂಡ್ದ ಮಿತ್ತ ಚರ್ಚೆ ನಡೆತಂಡ. ಈ ಪೊರ್ತುಡು ಪಾತಿರ್ನ ಸ್ಪೀಕರ್ UT ಖಾದರ್ ಜೆರೋಷಾ ಶಾಲೆ ತಾನು ಕಲ್ತದಿನ ಶಾಲೆ, ಆ ಶಾಲೆದ ಬಗ್ಗೆ ಎಡ್ಡೆ ಅಭಿಮಾನ ಉಂಡೊಂದು ಪಂಡಿರ. ಆತೆ ಅತ್ತ ಶಾಲೆಡ್ ನಡತಿನ ಸಂಗತಿಡ್ದು ಬೊಕ್ಕ ಮೂಜಿದಿನ ಆಂಡಲ ತನಿಖೆಗೆ ಅವಕಾಶ ಕೊರಡಿತಣಂದು ಪಂಡಿರ. ಶಾಲೆದ ಮಿತಿಯಂಕ್ಲಿಗೆ ದಾಲ ತಕರಾರು ಇಜ್ಜಿ ಬಂಡಿನ ಶಾಸಕರು ಭರತ್ ಶೆಟ್ಟಿ ಶಾಲೆಡ್ ಜೋಕ್ಲಿಗೆ ಪಾಠ ಕಲ್ಪವನ ಟೀಚರ್ ತಪ್ಪು ವಿಷಯ ಪಂಡಿನ ಬಗ್ಗೆ ಎಂಕ್ಲಿಗೆ ಕೋಪ ಉಂಡು ಅಂಚಾದ ಆ ಟೀಚರ್ನ ಶಾಲೆಡ್ದು ಅಮಾನತ್ ಮಲ್ಪರೆ ಎಂಕ್ಲು ಪೊರಂಬಾಟ ಮಲ್ತಾಂದು ಶಾಸಕರು ಭರತ್ ಶೆಟ್ಟಿ ಪಂಡಿರ.
ಜೆರೋಷಾ ಶಾಲೆಡ್ ನಡ್ತಿನ ಸಂಗತಿದ ಬಗ್ಗೆ ಸ್ಪಷ್ಟನೆ ಕುರಿನ ಗೃಹ ಸಚಿವರು ಪರಮೇಶ್ವರ್ ದೂಡ್ದ ಬಗ್ಗೆ ಉಪ್ಪುನ ಇಸೆಯನ್ನು ಸದನಡು ತಿರಿಪಾಯರು. ಪೊಲೀಸ್ ತನಿಖೆಡು ಈ ಸಂಗತಿ ಆಯ್ನ ಜಾಗೆಡು ಶಾಸಕರು ಭರತ್ ಶೆಟ್ಟಿ ಎತ್ತುಜರಂದು ತಿರಿದು ಬೈದಂಡು ಆಂಡ ಜಿಲ್ಲಾ ಪಂಚಾಯತ್ ಕಚೇರಿದ ಎದುರು DDPI ಆಫೀಸ್ದ ಎದುರುಲ ಕ್ರಿಶ್ಚಿಯನ್ ಶಾಲೆಗೆ ಹಿಂದೂ ಜೋಕ್ಲಿನ ಸಿಡ್ಸಾವಡೆ ಪಂಡದ ಕೋಮುವಾದಿ ಹೇಳಿಕೆ ಕೊಡ್ತಾರೆ. ಈ ಬಗ್ಗೆ ಸರಿಯಾಯಿನ ತನಿಖೆ ನಡಪಾವ ಅಂದು ಸಚಿವರು ಪರಮೇಶ್ವರ್ ಪಂಡಿರ ಹೌದು ಸ್ಟೇಟ್ಮೆಂಟ್ ಮಾಡ್ತೀವಿ. ಆ ಅರೆಸ್ಟಿಗೆ ಸಂಬಂಧ ಮತ್ತು ಆ ಸ್ಕೂಲ್ಗೆ ಸಂಬಂಧಪಟ್ಟ ನನ್ನೊಂದು ಅಭಿಪ್ರಾಯ, ಇಟ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಸೇಂಟ್ ಜೆರೋಸಾ. ನಾನು ಅಲ್ಲಿ ಓಲ್ಡ್ ಸ್ಟೂಡೆಂಟ್, ಜನಸಾಮಾನ್ಯ ಮತ್ತು ಮಾಧ್ಯಮ ವರ್ಗದ ನಗರದ ಮಟ್ಟ ಶ್ರೀಮಂತ ದೊಡ್ಡ ದೊಡ್ಡ ಸ್ಕೂಲಿಗೆ ಹೋಗ್ತಾರೆ. ಮಂಗಳೂರಲ್ಲ ಸುತ್ತಮುತ್ತಲೆಲ್ಲ ಗ್ರಾಮೀಣ ಎಲ್ಲ ಜಾತಿ ವರ್ಗದ ಮಕ್ಕಳು ಅಲ್ಲಿಗೆ ಬರುವಂಥದ್ದು ಇದರಲ್ಲಿ. ಸೊ ಅಲ್ಲಿ ಏನಾಗಿದೆ ಅದನ್ನು ತನಿಖೆ ಮಾಡಿಸ್ಬೋದು. ಅದನ್ನು ಇಷ್ಟೆಲ್ಲ ಮಾಡಬೇಕಾದ ಅಗತ್ಯ ಕೊಡಲಿ ಇರಲಿ. ಯಾಕಂದರೆ ಒಂದು 70 ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ನಿಮ್ಮ ಬಗ್ಗೆ ಅದು ಏನು ತಾವಿಗೆ ಹೇಳಿದ ತಾವು ಇರಲಿಲ್ಲ ಅಂತೇಳಿ ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ರು. ಸರ್ ಅಧ್ಯಕ್ಷರೇ ಅಲ್ಲ ಒಂದು ಮಿನಿಟ್ ಸರ್, ನೀವು ಹೇಳಿದ್ದು ಒಳ್ಳೆ ಸ್ಕೂಲ್ ಅಂತ, ಅದೇ ಟೈಪ್ ಇದೆ ತುಂಬಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್, ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಇದೆ, ಒಳ್ಳೆ ಸ್ಕೂಲೇ. ಸ್ಕೂಲಿನ ಬಗ್ಗೆ ನಮ್ಮ ತಕರಾರಿಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ಒಂದೊಂದು ಟೀಚರ್ಸು ಯಾವ ಶಾಲೆಯಲ್ಲಿ ಧರ್ಮ ಮತ್ತು ರಾಜಕೀಯವನ್ನು ಬಿಟ್ಟು ಖಾಲಿ ಪಾಠ ಮಾಡಬೇಕು, ಆ ಪಾಠ ಮಾಡುವುದನ್ನು ಬಿಟ್ಟು ಮಕ್ಕಳಿಗೆ ನಿನ್ ಧರ್ಮ ಸರಿ ಇಲ್ಲ, ನಿನ್ ರಾಮ ಸರಿ ಇಲ್ಲ ಅಂತ ಹೇಳಿದ ಟೀಚರ್ಸ್ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗಿರಿ ಅಂತ ಹೇಳಿ ಸ್ಕೂಲಿನ ಕೆಪಾಸಿಟಿ ಅಲ್ಲಲ್ಲ ಇದು ಒಂದು ಅಲ್ಲಲ್ಲ ಈಗ ಏನ್ ಎಲಿಗೇಷನ್ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾ ಕೇಳಿದಲ್ಲದೆ ಬೇರೆ ಯಾವುದಿಲ್ಲ. ಸೊ ಏನ್ ಎಲಿಗೇಷನ್ ಬಂದಿದೆ ಅದು 3 ದಿವಸ ತನಿಖೆ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕಲ್ಲ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಿ. ಯಾವ್ದು ಕೂಡ ರೆಕಾರ್ಡ್ ಏನ್ ಕೂಡ ಇಲ್ಲ. ಒಂದು ಸ್ಟೂಡೆಂಟ್ ಹೋಗಿ ಹೆತ್ತವ್ರದ್ದು ಹೇಳಿದಾಗ ಹೆತ್ತವ್ರು ಎಲ್ಲೆಲ್ಲ ಹೆತ್ತವ್ರು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇಲ್ಲ ಸಭಾಧ್ಯಕ್ಷರೇ, ನೀವು ಹೇಳುದು ಸರಿ, ನಾನು ಒಪ್ತೇನೆ. ಈಗ ಇನ್ವೆಸ್ಟಿಗೇಷನ್ ಆಗುವಂತ ಟೈಮಲ್ಲಿ DDP ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನೀವು ಯಾವ ಮೆಸೇಜ್ ಅನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ರಿ? DDP ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್, ರೆಕಾರ್ಡ್ ಆನ್ ರೆಕಾರ್ಡ್. DDP ಅವರು ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ, ಆಮೇಲೆ ಹೇಳಿ ಅವ್ರು ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಅವತ್ತು ನಾನು ಈ ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಕರೆಕ್ಷನ್ಸ್ ಮಾಡಬೇಕಾಗ್ತದೆ. ಭರತ್ ಶೆಟ್ಟಿ ಅವರು ಆ ಸ್ಕೂಲಿನ ಜಾಗದಲ್ಲಿ ಇರಲಿಲ್ಲ. ನಾನು ವೆರಿಫೈ ಮಾಡಿಕೊಂಡೆ ಕಮಿಷನರ್ ಹತ್ರ. ಅವರು ಹೇಳ್ತಾ ಇರೋದು ನಾನು ಇರಲಿಲ್ಲ ಅಲ್ಲಿ ಅಂತ ಹೇಳಿದ್ದಾರೆ. ಅದು ಸ್ಕೂಲಿನ ಜಾಗದಲ್ಲಿ ಅವರು ಇರಲಿಲ್ಲ. ಆದರೆ ಅವರು DDP ಆಫೀಸಲ್ಲಿ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿರೋದು ಬೇರೆ ಇದೆ. ಆದ್ದರಿಂದ ಅವರು ಆ ಶಾಲೆ ಹತ್ರ ಹೋಗಿಲ್ಲ. ಸರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾಕೆಂದ್ರೆ ಶಾಲೆ ಹತ್ರ ಹೋಗಿ ಅವರು ಬೇರೆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ ಒಂದು ನಿಮಿಷ, ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ DDP ಆಫೀಸ್ ಹತ್ರ ಹೋಗಿ ಹಿಂದೂ ಮಕ್ಕಳು ಕ್ರಿಶ್ಚಿಯನ್ ಶಾಲೆಗೆ ನೀವು ಸೇರಿಸಬೇಡಿ ಹಾಗೆ ಅಂತೇಳಿ ಹೇಳಿಕೆ ಕೊಟ್ಟಿಲ್ಲ. ಒಂದು ನಿಮಿಷ. ಹಾಗಾಗಿ ಅವರು ಇದು ಪ್ರಚೋದನಕಾರಿಯಾದ ಹೇಳಿಕೆ ಇದೆ ಅಂಥೇಳಿ ಅವರ ಹೆಸರನ್ನು ಕೂಡ ಈ ಕಂಪ್ಲೇಂಟ್ನಲ್ಲಿ ಇದರಲ್ಲಿ ಪ್ರಕರಣದಲ್ಲಿ ಸೇರಿಸ್ಕೊಂಡಿದ್ದಾರೆ. ಬಟ್ ಶಾಲೆ ಹತ್ರ ನೀವು ಹೋಗಿಲ್ಲ ಅನ್ನೋದು ನಾನು ವೆರಿಫೈ ಮಾಡಿಕೊಂಡೆ, ಅದು ಸತ್ಯ. ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಐತರ ಶ್ರೀ ಮಹಾಲಿಂಗೇಶ್ವರ ಶ್ರೀ ಗಣಪತಿ ಬೊಕ್ಕ ಶ್ರೀ ವೆಂಕಟರಮಣ ದೇವರನ ಪ್ರಾಣ ಪ್ರತಿಷ್ಠೆ ಮಲ್ತದ ಜೀವ ಕಲಶ ಮೈತದ ಅಷ್ಟಬಂಧ ಲೇಪ ಪಾಡಿಯರ. ಬಂಟ್ವಾಳ ತಾಲೂಕದ ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಬ್ರಹ್ಮಕಲಶ ಕೊಡಿಮರ ಪ್ರತಿಷ್ಠೆ ಬೊಕ್ಕ ಜಾತ್ರೆ ಫೆಬ್ರವರಿ 13 ಮುಟ ನಡ್ತೊಂದುಂಡು. ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲೇನ ಪೌರಾಹಿತ್ಯುಡು ದೇವಸ್ಥಾನಡು ಪೂಜೆ ಮಲ್ಪನ ಅಭಿಲಾಷ್ ಭಟ್ರೇತದ ಆಜನದಿನ ಐತಾರ ಕಾಣೆ ಧಾರ್ಮಿಕ ವಿಧಿ ವಿಧಾನಲೇನ್ ನಡಪಾದ ಶ್ರೀ ಮಹಾಲಿಂಗೇಶ್ವರ ಶ್ರೀ ಗಣಪತಿ ಬೊಕ್ಕ ಶ್ರೀ ವೆಂಕಟರಮಣ ದೇವರನ ಪ್ರಾಣ ಪ್ರತಿಷ್ಠೆ ಮಲ್ತದ ಜೀವ ಕಲಸಾಭಿಷೇಕ ಅಷ್ಟಬಂಧ ಲೇಪನ ಮಲ್ತದ ಪ್ರತಿಷ್ಠಾ ಬಲಿ ನಡಪಾಯರ. ಊರು ಪರ ಊರ್ಲಿನ ಭಕ್ತರ ಈ ಪುಟ್ಟುಡಿತದ ಶ್ರೀ ಮಹಾಲಿಂಗೇಶ್ವರ ಬೊಕ್ಕ ಪರಿವಾರ ದೇವರನ ಇಂಬು ನಟ್ಕೊಂಡ್ಯರ. ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರ ಚಂದ್ರ ಪ್ರಕಾಶ್ ಶೆಟ್ಟಿ ತುಂಬೆ, ಕಾರ್ಯಂತರ ಜೀವನ್ ಆಳ್ವ ತುಂಬೆಗುತ್ತು, ಪಣವುದ ಗುರುಕಾರ್ಯರ ಅಮಿತ್ ಶೆಟ್ಟಿ ತುಂಬೆಗುತ್ತು, ಬ್ರಹ್ಮಕಲಶ ಸಮಿತಿ ಪಣವುದ ಗುರುಕಾರ್ಯರ ಜಗನ್ನಾಥ ಶೆಟ್ಟಿ ತುಂಬೆಗುತ್ತು, ಸೇವಾ ಸಮಿತಿ ಗುರುಕಾರ್ಯರ ಅರುಣ್ ಆಳ್ವ ತುಂಬೆಗುತ್ತು, ಪಣವುದ ಗುರುಕಾರ್ಯರ ಉಮೇಶ್ ರೆಂಜೋಡಿ ಬೊಕ್ಕ ಮೂಜಿ ಸಮಿತಿಯಲ್ಲಿನ ಮಾತಾ ಪದಾಧಿಕಾರುల ಬೊಕ್ಕ ಸದಸ್ಯರು ಪಾಲ್ಗೊಂಡರ.
ರೂಪಿಣಿ ಒಳ್ಳೆಯದಾಗುವುದಿಲ್ಲ ಅಂತವಾಗ ಹೇಳುವುದು. ರಾಮನ ಕಲಿತರದ ನನ್ನಿಂದ ಸಾಧ್ಯ ಆಗ ಅವರಿಗೆಲ್ಲ ನಾನೇ ಹೇಳ್ಬೋದು ರಾಮನಿಗೆ ಆ ರಾವಣ ಅಣ್ಣ ತಮ್ಮಂದಿರಿಗೆ ಸಹೋದರನಾಗಿ ಇದ್ದ. ಜನ್ಮ ಪಂಡ ಇಂಚಿನ ಅಂದು ಗೊತ್ತಾಯ್ಜಂಡ ರಾಮನ್ ತುಲೆ ರಾಮನ ಆದರ್ಶನು ನಾರದಿರು ವಾಲ್ಮೀಕಿಗೆ ಪೊರ್ಲುಡು ತೆರಪಾದರೆಂದು ಹಿರಿಯ ಯಕ್ಷಗಾನ ವೇಷಧಾರ ಹಿರಿಯ ಸಾಹಿತಿ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಪಂತೆರ ಒಡಿಯೂರದ ಸಿರಿರಾಮೆ ತುಳು ಸಾಹಿತ್ಯ ಸಮ್ಮೇಳನ ಉದಿಪನಡು ಅರ ಗುರ್ಕಾರ್ಮೆದ ಮದಿಪ್ ಕೊರಿಯರ ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ತುಳುನಾಡದ ಜಾತ್ರೆ ಸಿರಿರಾಮೆ ತುಳು ಸಾಹಿತ್ಯ ಸಮ್ಮೇಳನ ಒಡಿಯೂರು ತೀರ್ಥ ಉಚ್ಚಯ 2 ದಿನ ನಡ್ತೊಂದಿತ್ತದ ಐತಾರ ಸಿರಿರಾಮೆ ತುಳು ಸಾಹಿತ್ಯ ಸಮ್ಮೇಳನ ನಡೆತಂಡ ಸಮ್ಮೇಳನ ಸಮಿತಿ ಗುರುಕಾರ್ಯರು ಡಾಕ್ಟರ್ ವಸಂತಕುಮಾರ ಪೆರ್ಲ ಎತ್ಕೊಂಡು ಸುರುತ್ತ ಪಾತಿರ ಪಂಡ್ಯರ ಎಲುಬೊಕ್ಕ ಗಂಟು ಸಿಕ್ಕದ ಬಗೆಟ್ ಎಡೇನ ತಿರಿದಿನ ಹಿರಿಯ ಸಾಹಿತಿ ಯಕ್ಷಗಾನ ವೇಷಧಾರ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಗುರ್ಕಾರ್ಮೆಡ್ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಸಮ್ಮೇಳನನು ಉದಿಪನ ಮಲ್ತೆರ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಆನಂದದ ಸೆಲೆ ಶ್ರೀರಾಮನ ಆದರ್ಶಡು ತಿಗದಂಡ ಉಡಲ್ದ ಕಣ್ಣು ಅರಳೊಂದು ಇಡೀ ವಿಶ್ವನೇ ರಾಮಮಯ ಆತಂಡ ಭವರೋಗ ವೈದ್ಯ ಆದುಪ್ಪನ ರಾಮಗ್ಲ ಬಾಯಂಗದೆ ಉಪ್ಪನ ಅನುಸ್ತಂಭ ಪನ್ಪನ ಸೀಕ್ ಬೈದಂಡ ಅಪಗ ವಸಿಷ್ಠರ ಹನುಮಂತಡ್ದು ಒಂದು ಪರಿಹಾರ ಪಂಡಿನಂಚ ರಾಮನ ಎದುರು ಚಿಟಿಕೆ ಪಾಡೊಂದು ಹನುಮಂತೆ ಕುಲ್ಲನಗ ರಾಮೆ ಬಾಯಂಗವನ ಅಡೆಗೆ ಉಂತುದೊಂಡಿಗೆ ಮರ್ಯಾದೆಗೆ ಆದರ್ಶಗು ನನುಂಜಿ ಪುದರೆ ರಾಮದೇವಿರ ಅಂಚಾದ ಸಮ್ಮೇಳನಗು ರಾಮನ ಪುದರ್ತಿ ತಾಂದು ಪಂಡಿರ ಡಾಕ್ಟರ್ ಭಾಸ್ಕರಾನಂದ ಕುಮಾರಿಗೆ ಸ್ವಾಮೀಜಿಯರ ಸಮ್ಮನದ ಮರ್ಯಾದೆ ಮಲ್ತೆರ ಭಾಸ್ಕರಾನಂದ ಕುಮಾರ್ ಗುರುಕಾರ್ಮೆದ ಭಾಷಣ ಮಲ್ತದ ಹಿರಿಯರು ಮಲ್ಲಕ್ಲು ಸಮ್ಮೇಳನ ಮಲ್ತದ ಪ್ರಯೋಜನ ಇಜ್ಜಿ ಕಿರಿಯರು ಸಮ್ಮೇಳನ ಮಲ್ಪಡು ಅಂಚಾದ ಬಾಲ ಸಮ್ಮೇಳನ ಮಲ್ಪಲೆಂದು ತಾನರ ಸ್ವಾಮೀಜರಿಗೆ ಪಂಡಿದಿತ್ತೆ ಜನ್ಮ ಪಂಡ ಇಂಚಿನ ಅಂದು ಗೊತ್ತಾಯ್ಜಂಡ ರಾಮಂತುಲೆ ರಾಮನ ಆದರ್ಶನು ನಾರದಿರು ವಾಲ್ಮೀಕಿಗೆ ಪೊರ್ಲುಡ್ ಪಂತೆರ ರಾಮಿ ಬದುಕದೂಪನಗನೆ ವಾಲ್ಮೀಕಿ ರಾಮಾಯಣ ಬರೀತೆರ ಸಾತಿ ಎತ್ತಂಡ ನಾನುರಿಯಾಗ ಉಪಕಾರ ಮಲ್ಪಡು ಉಪದ್ರ ಮಲ್ಪರ ಬಲ್ಲಿಂದು ಎನ್ನ ಅಮ್ಮೆರು ಎಂಗೊಂಜಿ ಪಾತ್ರ ಪಂಡಿದಿತ್ತೆರಂದು ಸಮ್ಮೇಳನದ ಗುರ್ಕಾರ್ಯರು ಪಂಡಿರ ವಗೆನಾಡು ಶ್ರೀ ಸುಬ್ರಾಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರ ಮುಗಳಿ ತಿರುಮಲೇಶ್ವರ ಭಟ್ ಕನ್ಯಾನದ ದತ್ತಕೃಪಾ ಫೈನಾನ್ಸ್ ಕಾರ್ಪೊರೇಷನ್ದ ಶ್ರೀಧರ ಕೆ ಶೆಟ್ಟಿ ಒಡಿಯೂರು ಸಮಿತಿ ಕಾರ್ಯಗುರ್ಕಾರ್ಯರು ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಪಣವದ ಗುರ್ಕಾರ್ಯರ ಸುರೇಶ್ ರೈ ಉದಿಪನಲ್ಲಿ ಸಿಡುಬಿನ್ನೆರಾದಿತ್ಯರ ಸಮ್ಮೇಳನ ಸಮಿತಿದ ಸಂಚಾಲಕರ ಲಿಂಗಪ್ಪ ಗೌಡ ಸೊಲ್ಮೆ ಸಂದೈರಿ ಸಾಹಿತಿ ಯಕ್ಷಗಾನ ಕಲಾವಿದರ ಕದಿರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ ಒಡಿಯೂರುಡು ಕರಿನ 23 ವರ್ಷೋಡಿದಿಂಚಿ ಪ್ರತಿ ವರ್ಷಲ ಮಾಘ ಶುಕ್ಲ ನವಮಿ ದಾನಿ ತುಳು ಸಾಹಿತ್ಯ ಸಮ್ಮೇಳನಲ ದಶಮಿ ದಾನಿ ಶ್ರೀ ಒಡಿಯೂರದ ರಥೋತ್ಸವಲ ನಡತದು ಬರೋಂದುಂಡು. ಈ ರಡ್ಲ ಸೇರಿದು ಉಂದೆನು ತುಳುನಾಡ ಜಾತ್ರೆ ಪಂದು ಆಚರಣೆ ಮಲ್ತೊಂದುಲ್ಲ. ನಮ್ಮ ಜಾನಪದ ಒರಿಯಿಂದ ಮಾತ್ರ ನಮ್ಮ ಬದುಕದ ಮೂಲತ್ವ ಒರಿಯುಂಡು ಪನ್ಪುನವು ಆರನ ಚಿಂತನೆ ಉಂದುವೆ ಪಿಂದರಿ ಕೆಡು ಆರು ಸುರು ಮಲ್ತಿನವು ಈ ತುಳುನಾಡ ಜಾತ್ರೆ. ಆನಂದದ ಸೆಲೆ ಓಲ್ದೆಂಗದ ಕೆಂಡ ರಾಮನ ಆದರ್ಶಡುಂಡು. ರಾಮನ ಬದುಕೆ ಒಂಜಿ ಆನಂದ, ಆನಂದದ ಸೆಲೆ ಎಂದ ಅಂಡ ಆನಂದದ ಸೆಲೆ ಓಳುಂಡು ಕೇಂಡ ಅಂತಃಕರಣ ಉಡಲ್ದ ಕಣ್ಣು ಅರಳೊಡು ಉಂಟು. ವಿಶ್ವವೇ ರಾಮಮಯ ಅಂತೆ ರಾಮನ ಬಿಡ್ದು ವಿಶ್ವನೇ ಇಜ್ಜಿ ಅಡೆಮುಟ್ಟ ಆತ್ಮನಿತ್ಯ ದಯನ್ಕೇಂಡ ಆ ಒಯ್ಪುಂಡು ರಾಮದೇವೆರಡ ಭವರೋಗ ವೈದ್ಯನಿಗೆ ರೋಗ ಅಂದೊಂಜಿ ಉಂಡು. ರಾಮಗೆ ಅನುಸ್ತಂಭ ಅಂದೊಂಜಿ ಕಾಯಿಲೆ ಬರ್ಪುನಿಗೆ ಅನುಸ್ತಂಭ ಅಂತ. ವಸಿಷ್ಠರ ಪಂಡರಿಗೆ ನಿನ್ನ ಸ್ವಾಮಿನ ಬಾಯಿ ಸರಿ ಅವಡ್ದನ ಇವರು ಹಾಕುಡೇನು ಉಂತಲ್ಲ ಚಿಟಿಕೆಯನ್ನು ನಿರಂತರ ಚಿಟಿಕೆ ಹಾಕುನೆ ಉಂತಾರ ನಿಜ್ಜಿ ಬಾಯಿಡು ರಾಮ ಚಿಟಿಕೆ ಕೈಟಿ ಅಂಚಾದೆ ಚಿಟಿಕೆ ಬೊಟ್ಟು ಉಂತನಗ ಬಾಯಿ ಗೋಡಿನಾಡೆ ಅಂಚ ಭವರೋಗ ವೈದ್ಯನಿಗೆ ರೋಗ ಬತ್ತನ ಎಂಚಾವು ಎಂತನಿಕ್ಕೆ ಅಲ್ಪ ಒಂಜಿ ಪಾತೆರುಂಡು ಭಗವಂತೇನು ಪಂಡ ಭಕ್ತರ ಆದೀನ ಭಕ್ತರಿಜ್ಜಿನ ಭಗವಂತಗೂ ದಾಲ ಹೆಚ್ಚಿ ಮರ್ಯಾದೆಗೆ ನೆನಂಜು ಪುದರು ರಾಮದೇವಿಯರು ಮರ್ಯಾದಾ ಪುರುಷೋತ್ತಮ ಅಂದು ಪುದರುಂಡ ಈಗ ನಮ್ಮ ಸಾಹಿತ್ಯ ಸಮ್ಮೇಳನ ಮಲ್ಲಾಕಲ ಮಲ್ತ ಪ್ರಯೋಜನಜ್ಜಿ ಇನ್ನು ಜೋಕ್ಲಿಗೂ ಅವು ಮುಟ್ಟೋಡು ಬಾಲ ಸಾಹಿತ್ಯ ಸಮ್ಮೇಳನ ಅವಡು ಜೋಕುಲ ಸಾಹಿತ್ಯ ಸಮ್ಮೇಳನ ಅವಡು ಮಾಡಿದಿತ್ತೆ ರಾಮ ಎಂಚಿನ ಅಂದ್ಕೇಣ ಅಂಡ ಒಂಜೇ ಪಾತೆರ
ರಾಮೋ ವಿಗ್ರಹವಾನ್ ಧರ್ಮ ಧರ್ಮ ಪಂಡೆಂಚಿನ ಗೊತ್ತಾಯಿನ ಅಣ್ಣ ರಾಮನ ತೂಲೆ ಎಂದು ಬಂದು ರಾಮೇ ಒಂಜಿ ಜೀವನ ಇಡೀ ಆಯ್ ಧರ್ಮನೇ ಆಯ್ ಪಾಲಿಸರ್ನೈ ರಾಮೋ ವಿಗ್ರಹವಾನ್ ಧರ್ಮ ಅಂತ ಪಣ್ತೀರು ಅಂಚಪ್ಪನಾಗ ಆ ರಾಮನ ಆದರ್ಶ ಇನ್ಫ್ಯಾಕ್ಟ್ ನಾರದರು ಬಹಳ ಪುರುಳುಳೆ ಪಣ್ಪಿರು ಏರಿಯಾಗೆ ವಾಲ್ಮೀಕಿಗೆ ನಾರದರು ಉಜಯ ಪಾತ್ರೆ ಪಣ್ಪುಣ ಚಿತ್ರ ಇತ್ತ ಒರಿಯುಲ್ಲೇ ಪುಟದುಲ್ಲೇ ಅಪ್ಪನ ರಾಮೆ ಬದುಕುದುಲ್ಲಿ ರಾಮೆ ಬದುಕುದುಪ್ಪಣನೇ ವಾಲ್ಮೀಕಿ ರಾಮಾಯಣ ಬರೀತೀರಿ ಸಾಧ್ಯತೆನ ಬುಕ್ಕರಾಗ ಉಪಕಾರ ಮಲ್ಪಲ ಆಯ್ಜಿಂದಾಂಡ ಉಪದ್ರಾಂಡ ಮಲ್ಪಂದ ಕುಲ್ಲ ಅಂದು ಆ ನಿಟ್ಟಿಡ ರಾಮನ ಆದರ್ಶ ನಾನು ಕಾಪಿ ಮಲ್ಪ ಪ್ರಯತ್ನ ಮಲ್ತಂದಲ್ಲೇ ಹವಾಮಾನ ಮಾಹಿತಿ ಕೊರ್ಪುನ ಇನ್ಸಟ್ 3DS ಒತ್ತುಗ್ರಹನು GSLV ರಾಕೆಟ್ ಗೆಲ್ಮೆಡ್ ಬಾನುಗೇರಾದ ನಿಘಂಟದ ಕಕ್ಷೆಗೆ ಮುಟ್ಟಾದನಂದ ಭಾರತದ ಮಿತ್ತಬಾನ ಸಂಶೋಧನಾ ಸಂಸ್ಥೆ ಇಸ್ರೋ ತಿರಿಪಾದಡ ಹವಾಮಾನ ಮಾಹಿತಿ ಕೊರ್ಪುನ ಇನ್ಸಾಟ್ 3DS ಒತ್ತುಗ್ರಹ GSLV ರಾಕೆಟ್ನ ಗೆಲ್ಮೆಡ್ ಬಾನುಗೇರಾದ ನಿಘಂಟದ ಕಕ್ಷೆಗೆ ಮುಟ್ಟಾದನಂದ ಭಾರತದ ಮಿತ್ತಬಾನ ಸಂಶೋಧನಾ ಸಂಸ್ಥೆ ಇಸ್ರೋ ತಿರಿಪಾದಡ ಇನ್ಸಾಟ್ 3DS ಉಪಗ್ರಹ ಭೂಮಿದ ಮಿತ್ತಮೇಬುಕ ಕಡಲ್ದ ಮಿತ್ತ ದಿಟ್ಟಿದಿದ್ದು ಸಂಶೋಧನೆ ಮಲ್ಪರೆ ಉಂಡು ಆಂಧ್ರ ಪ್ರದೇಶದ ಶ್ರೀಹರಿಕೋಟೊಡುಪ್ಪುನ ರಡ್ಡನೇ ಉಪಗ್ರಹಲಿನ ಬಾನುಗು ಮುಟ್ಟಾವನ ವೇದಿಕೆಡ್ದ ಶನಿವಾರ ಬಾನುಗು ಪಜ್ಜದಿನ 51.7 ಮೀಟರ್ ಎತ್ತರದ GSLV F-14 ಮಿತ್ ಏರೊಂದಿತ್ತಿ ಲೆಕ್ಕನೆ ವಿಜ್ಞಾನಿಲು ಭಾರಿ ಖುಷಿನ ಪಟ್ಟುಂಡ್ಯರ 274 ಕಿಲೋ ವಜನದ ಈ ರಾಕೆಟ್ ಪುಗೆ ಕಾರೊಂದು ಭಾರಿ ಸ್ವರಟು ಬಾನುಗೇರದು ತಾನು ಎತ್ತೊಡೈನ ಕಕ್ಷೆಗೆ ಮುಟ್ಟುಂಡು 224 ಇಸ್ರೋದ ರಡ್ಡನೆ ಭಾರಿ ಯಶಸ್ಸದ ರಡ್ಡನೆ ರಾಕೆಟ್ ಉಡ್ಡಯನ ಉಂದಾದುಂಡು. +5 seconds. Lift off normal. A perfect lift-off. GSLV F-14 INSAT 3DS progressing towards its destination. Performance normal. P4 tracking. जी हाँ, अभी हमने देखा चारों L-40 तथा कोर बूस्टर का प्रज्वलन शुरू हो चुका है और GSLV F-14 उत्थापित हो अपने उद्दिष्ट दिशा की ओर बढ़ता हुआ. Clear sky. We can see the rocket very beautiful. And from the mission control center here, we can hear the vibrato also. शाम का समय बहुत दूर तक हम यान को देख पा रहे हैं. इसका सामान्य प्रज्वलन, इसका कंपन भी हमें यहाँ महसूस होता है. यान अपनी उद्दिष्ट कक्षा की ओर बढ़ता हुआ. +1 minute. प्रथम चरण के कोर बूस्टर का प्रज्वलन काल 110 सेकंड के करीब होता है और इस दौरान यह 8400 किलो न्यूटन का प्रणोद उत्पन्न कर रहा है. First stage performance normal. प्रथम चरण में कोर बूस्टर तथा 4 L-40 स्ट्रैप-ऑन बूस्टर सामान्य निष्पादन करते हुए. Presently, the core booster and the 4 L-40 strap-ons thrusting simultaneously. And we have a successful mission of GSLV F-14 INSAT 3DS. Hearty congratulations to Team ISRO and users from the Ministry of Earth Sciences. Do continue to stay tuned for the address by Secretary Department of Space and Chairman ISRO. ಒಡಿಪು ಜಿಲ್ಲೆ ಪಾಂಗಳಗುಡ್ಡೆ ಗರೋಡಿಡ್ ಕಾಲಾದಿ ಜಾತ್ರೆ ಐತಾರ ಅಕೇರಿಯಾಂಡ್ ಶನಿವಾರ ರಾತ್ರಿ ಬ್ರಹ್ಮ ಬೇದರ್ಲೆನ ನೇಮ ನಡತಂಡ ಪಡುಮಲ ಸೀಮೆಡು ಪುಟ್ಟು ಬಲತದ ಪಂಜ ಸೀಮೆ ಸೇಡ್ದು ಅಲ್ಪಡ್ದ ಎನ್ಮೂರ ಸೀಮೆಯ ಪತ್ತಿನ ಅಮರ ಬೀರಿರ ಕೋಟಿ ಚೆನ್ನೈಯರ ದೇವಣ್ಣ ಬಳ್ಳಾಲ್ರ ದಂಡದ ಸಾರಥಿಲಾದ ಪಂಜಬೊಕ್ಕ ಎನ್ಮೂರದ ನಡುಡು ನಡತಿನ ಕೊಳಲ ಸಾಚದ ಅಕೀರಿಗ ಕಾಯ ಬುಡ್ದು ಮಾಯಿಗ ಸಂದದ ಅಶ್ವತ್ಥಾಜಿ ಮೂಲ ಗರುಡಿ 33 ತಾವಲಿಡು ಬೆರ್ಮೆರಡುಪ್ಪ ಆರಾಧನೆ ಪಡೆಯೊಂದು ಬೈದೇರ ಆನಿದ ಕಾಲೊಡ್ದು ಇತ್ತದ ಕಾಲುಗಾನಗ 200 ಅಶ್ಪರ್ದುಲ ಹೆಚ್ಚ ಗರುಡಿಲೆಡು ತುಳುನಾಡೋರ್ ಮೇಲ ಬ್ರಹ್ಮ ವೈದ್ಯರಂದು ನೇಮ ಪಡೆಯೊಂದು ಬೈದಿನ ಸತ್ಯಲಾದುಲ್ಲೆರ ಕೋಟಿ ಚೆನ್ನೈಯರ ಒಡಿಪ್ಪು ಜಿಲ್ಲೆದ ಪಾಂಗಳಗುಡ್ಡೆ ಗರಡಿಡ್ ಫೆಬ್ರವರಿ 21ಕ್ಕೆ ಮಣ್ಣ ಮೂರ್ತ ಬಕ ಬೈದ್ಯರ್ಲ ದರ್ಶನ ಅದು 17 ಮುಟ ಕಾಲಾದಿ ನೇಮ ನಡತಂಡ ಶನಿವಾರ ರಾತ್ರಿ ಬೈದ್ಯರ್ಲ ನೇಮ ಅಟ್ಟಣೆ ಆದಿತ್ತಂಡ ಬೈದ್ಯರ್ಲು ಗರಡಿ ಚತ್ತದ ನೇಮ ಕೋಟಿ ಚೆನ್ನೈಯರ್ನ ಸಾದಾಗ ಪೂಜಾರಿ ದರ್ಶನದೊಟ್ಟಿಗೂ ಬೈದ್ಯರ್ಲ ನೇಮ ನಡತಂಡ
ಊರು ಪರೂರ್ಲೆನ ಭಾರಿ ಜನ ಭಕ್ತಿಯರ ಗರುಡಿಗೆ ಬತ್ತದ ಪರಕೆ ಪಾಡ್ದು ಕೋಟಿ ಚೆನ್ನೈ ಇರ್ಬೇಕ ಪರಿವಾರ ಮಾತಾ ದೈವಲೆನ ಇಂಬು ನಟ್ಟೊಂದು ಬೂಳಿಯ ಪುಡ್ಸೋದ ತೊಂಡಿರ ಪಾಂಗಳಗುಡ್ಡೆ ಗರುಡಿದ ಆನುವಂಶಿಕ ಮುಕ್ತೇಸರರ ಗಣೇಶಮ್ಮ ಮಳ್ಪೆ ಆಡಳಿತ ಮುಕ್ತೇಸರರ ಶೇಖರ ಜೆ ಅಮೀನ್ ಜೆ.ಡಿ. ಅಮೀನ್ ಗುಡ್ಡೆ ಗರಡಿ ಮನೆ ಬೊಕ್ಕ ಗುಡ್ಡೆ ಗರಡಿ ಮನೆ ಕುಟುಂಬದಕ್ಲು ನೇಮತುದು ಬೂಳಿಯ ಪ್ರಸಾದ ದೆತೊಂಡಿರ ಐತಾರ ಮಾಯಂದಾಲು ಪಿಲಿಚಂಡಿ ನೇಮ ಬೊಕ್ಕ ಪೊಟ್ಟಕೊಲ್ಲದ ಒಟ್ಟುಗು ಕಾಲದ ಜಾತ್ರೆ ಅಕ್ಕೇರಿಯಾಂಡು. ಒಡಿಪು ಜಿಲ್ಲೆ ಕಾಪು ಮಲ್ಲಾರ್ದ ಮಹಾತೋಭಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನಡು ಐತಾರ ಶ್ರೀ ಮನ್ಮಹಾರಥೋತ್ಸವ ನಡೆತಂಡ. ಬೇತೆ ಬೇತೆ ಧಾರ್ಮಿಕ ಆರಾಧನೆ ಸಂಸ್ಕೃತಿ ಸಂಸ್ಕಾರಲಿಡು ಭಾರತದ ಪೆರ್ಮೆದ ನಾಡು ಆದುಪ್ಪುನ ದೈವಾರಾಧನೆಡು ಮಲ್ಲಪುದರ್ ಪಡೇನ ತುಳುನಾಡಡಿತ್ತೆ ವರ್ಷಾದಿ ಕಾಲಾದಿ ಜಾತ್ರೆಲು ನಡತೊಂದಿತ್ತದು ಊರು ಪರ ಊರ್ಲಿನ ದೈವ ಭಕ್ತರು ತರಾವರಿ ಕ್ಷೇತ್ರ ಸಾನ್ನಿಧ್ಯಲಿಗೆ ಪೋದು ತಂಕ್ಲಿನ ಇಷ್ಟಾರ್ಥ ಸಿದ್ಧಿ ಮಲ್ತೊಂದುಲ್ಲೆರ. ದೇವಸ್ಥಾನಲಿನ ವರ್ಷಾದಿ ಜಾತ್ರೆಡು ಬ್ರಹ್ಮ ರಥೋತ್ಸವ ನಡ್ತೊಂದುಂಡು. ಒಡಿಪು ಜಿಲ್ಲೆದ ಕಾಪು ಮಲ್ಲಾರ್ ಗ್ರಾಮದ ಮಹಾದೋಭಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನಡು ಐತರ ಶ್ರೀ ಮನ್ಮಹಾರ ರಥೋತ್ಸವ ಬೊಕ್ಕ ಮಹಾ ಅನ್ನ ಸಂತರ್ಪಣೆ ಅಟ್ಟಣೆ ಆದಿತ್ತಂಡ. ಮಧ್ಯಾಹ್ನ ದೇವಿರ್ನ ಉಚ್ಚಯ ಬಲಿ ನಡಪಾದ ದರ್ಶನ ಬಲಿಯಾದ ದೇವಿರ ತೇರು ಎಡ್ದು ತೇರದ ಉಚ್ಚಯ ನಡ್ಕಂಡು ಮಹಾಪೂಜೆಡ್ದು ಬೊಕ್ಕ ಭಕ್ತರಿಗೆ ಮಲ್ಲಮಟ್ಟದ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡ. ರಾತ್ರಿ ಶ್ರೀ ಮನ್ಮಹಾರ ರಥೋತ್ಸವ ಭಾರಿ ಗೌಜಿಡ್ ನಡ್ತಂಡ. ಊರು ಪರ ಊರ್ಲಿನ ಭಕ್ತರು ಸೇರ್ದು ತೇರು ಒಯ್ತಾರ. ಮಹಾತೋಭಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಕಾಪು ಮಲ್ಲಾರ್ದ ಕಾರ್ಯನಿರ್ವಹಣಾಧಿಕಾರಿ ಅರುಣ್ ಕುಮಾರ್ ಬಿಕೆ ಆಡಳಿತಾಧಿಕಾರಿ ಬೊಕ್ಕ ಕಾಪು ಸಾರಸೀಮೆದ 10 ಸಂಸ್ಥೆರು ಪಾಲ್ದೆತ್ತೊಂಡ್ಯರು.
ವಾಮಂಜೂರು ತಿರುವೈಲ್ ಸಂಕುಪುಂಜ ದೇವಪುಂಜ ಜೋಡುಕರೆ ಕಂಬಳ 2 ದಿನ நடத்துண்டு ಕನೆ ಪಲೈಡ್ ಆಜಿ ಜೋಡು ಅಡ್ಡ ಪಲೈಡ್ 5 ಜೋಡು ಸೇರ್ದು ಒಟ್ಟು 180 ಆಜಿ ಜೋಡು ಎರುಕುಲು ಪಂತೊಡು ಪಾಲ್ದೆತೊಂಡ. ವಾಮಂಜೂರು ತಿರುವೈಲ್ದ ಸಂಕುಪುಂಜ ದೇವಪುಂಜ ಜೋಡುಕೆರೆ ಕಂಬಳೋಡು ಕನೆಪಲೈಡ್ ಆಜಿ ಜೋಡು ಅಡ್ಡ ಪಲೈಡ್ 5 ಜೋಡು ಬಲ್ಲು ಮಲ್ಲೇಟು 14 ಜೋಡು ನಾಯರ್ ಮಲ್ಲೇಟು 35 ಜೋಡು ಬಲ್ಲು ಎಲ್ಯೇಟು 23 ಜೋಡು ಬೊಕ ನಾಯರ್ ಎಲ್ಯೇಟು 83 ಜೋಡು ಸೇರ್ದು ಒಟ್ಟು 180 ಆಜಿ ಜೋಡು ಎರುಕುಲು ಪಂತೊಡು ಪಾಲ್ದೆತೊಂಡ. ಕನೆಪಲೈಡ್ ಬೈಂದೂರು ಮಹೇಶ್ ಪೂಜಾರಿ ಪಲಾಯ್ ಮುಟ್ಟನ ಬೋಳಾರ ತ್ರಿಶಾಲ್ ಕೆ ಪೂಜಾರಿಯರ್ನ ಎರುಕುಲು ಬೊಕ ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಪಲಾಯ್ ಮುಟ್ಟುದಿನ ವಾಮಂಜೂರು ತಿರುವೈಲ್ ಗುತ್ತು ನವೀನ್ ಚಂದ್ರ ಆಳ್ವೆರೆನ ಬಿ ಎರುಕುಲು ಒಂಜಿ ಬೊಕ ರಡ್ಡನೇನ ಮುಗಿಂದಿಯ ಅಡ್ಡ ಪಲಾಯ್ಡ್ ಸಾವ್ಯ ಗಂಗಯ್ಯ ಪೂಜಾರಿ ಪಲಾಯ್ ಮುಟ್ಟುದಿನ ಬೋಳಾರ ತ್ರಿಶಾಲ್ ಕೆ ಪೂಜಾರಿಯರ್ನ ಎರುಕುಲು ಬೊಕ ಭಟ್ಕಳ ಹರೀಶ್ ಪಲಾಯ್ ಮುಟ್ಟುದಿನ ನಾರಾವಿ ಯುವರಾಜ ಜೈನ್ರನ ಎರುಕುಲು ಒಂಜಿ ಬೊಕ ರಡ್ಡನೇನ ಮುಗು ಸಂಧ್ಯ ಬಲ್ಲು ಮಲ್ಲೇಟು ನಂದಳಿಕೆ ಶ್ರೀಕಾಂತ್ ಭಟ್ರೆನ ಎ ಎರುಕುಲು ಬೊಕ ಹರೇಕಳ ಕೈಡೆಲ್ ಗುತ್ತು ಮಿಥುನ್ ಎಂರ ಎರ್ನ ಎ ಎರುಕುಲು ಒಂಜಿ ಬೊಕ ರಡ್ಡನೆ ಇನಾಮು ದೆತೊಂಡ. ಬಲ್ಲು ಎಲ್ಯೆಟ್ ಕಾರ್ಲನೆ ಕ್ಲಾಜೆ ಗುತ್ತು ಪ್ರವೀಣ್ ಪ್ರದೀಪ್ ಕೋಟ್ಯಾನ್ರನ ಎ ಎರುಕುಲು ಬೊಕ ಬಿ ಎರುಕುಲು ಒಂಜಿ ಬೊಕ ರಡ್ಡನೆ ಇನಾಮು ದೆತೊಂಡ. ನಾಯರ ಮಲ್ಲೇಟ್ ಮೇಜಾರ್ ಬರ್ಗೆ ಪ್ರವೀಣ್ ಭಂಡಾರಿ ಬೊಕ ನಾವೊಂದ ಆಶ್ರಿತ ಇಶಾನಿ ವಿಶ್ವನಾಥ ಪೂಜಾರಿಯರ್ನ ಎರುಕುಲು ಒಂಜಿ ಬೊಕ ರಡ್ಡನೆ ಇನಾಮುನ್ ಗೆಂದ್ಯ. ನಾಯರ್ ಎಲ್ಯೆಟ್ ವಾಮಂಜೂರು ತಿರುವೈಲ್ ಮಜಲ್ ಇಲ್ಲ ಸಂಜೀವ ಮೌಲ್ಯರ್ನ ಎ ಎರುಕುಲು ಬೊಕ ನೆಲ್ಲಿಕಾರು ಸ್ವಸ್ತಿಕ್ ಯುವ ಬಾಂಧವರು ಎ ಎರುಕುಲು ಒಂಜಿ ಬೊಕ ರಡ್ಡನೆ ಇನಾಮುಗು ಸಂಧ್ಯ. ಮುಗಿತಲ ಲೇಸಡು ಬಿನ್ನೆರ್ ಬೊಕ ಕಂಬುಲ ಸಮಿತಿದಕ್ಲು ಒಟ್ಟು ಸೇಡ್ದು ಪಂತೊಡು ಗೆಂದಿನಕ್ಲೆಗೆ ಇನಾಮುಲೆನು ಪಟ್ಟಿಯರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.